ಕರ್ನಾಟಕ ಸರ್ಕಾರ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದ್ದರೆ ಜನ ಭಾರಿ ಭರವಸೆಯನ್ನು ಇಟ್ಟುಕೊಂಡಿದೆ. ಇವತ್ತು ಆರಂಭದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಸ್ವಜನ ಪಕ್ಷಪಾತದಿಂದ ಹಿಡಿದು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆ ಹಿನ್ನಡೆಯನ್ನು ಕಾಣುವಂಥ ಕೆಲಸವನ್ನು ನಾವು ಕಾಣ್ತಾ ಇದ್ದೇವೆ. ಆಗಾಗ ಮತೀಯ ಸಂಘರ್ಷಗಳು ಇರುವಂಥ ಈ ಜಿಲ್ಲೆಯಲ್ಲಿ ಒಂದು ಕಲುಷಿತ ವಾತಾವರಣ ಇದೆ. ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿಕೊಂಡು ಇಚ್ಛೆ ಪಡ್ತಾ ಇದ್ದೇನೆ. ಕೊಲೆಯನ್ನು ಅವರು ಬಿಂಬಿಸುವಂಥ ರೀತಿ, ಅದಕ್ಕೆ ಪೂರಕವಾಗಿ ಸರ್ಕಾರಿ ವ್ಯವಸ್ಥೆ ನಡ್ಕೊಳ್ಳುವಂಥ ನಡವಳಿಕೆ, ಇವತ್ತು ಹಿಂದೂ ಸಂಘಟನೆಗಳನ್ನು ಮಟ್ಟ ಹಾಕಿ ಪೊಲೀಸ್ ಕಾರ್ಯಪಡೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನಿಯೋಜನೆ ಮಾಡ್ತಾರೆ ಅಂತ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಬುದ್ಧಿವಂತ ಜನ ಈ ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಬಿದ್ದಿದ್ದಾರೆ 100ಕ್ಕೆ 100 ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಪ್ರಕೃತಿ ವಿಕೋಪಗಳಾಗ್ತಾ ಇದೆ. ಸುಮಾರು 1200 ಮಿಲಿಲೀಟರ್ ಮಳೆ ಇಷ್ಟ ತನಕ ಬರಲಿಲ್ಲ ಅಂತೇಳಿ ನೀವು ಪತ್ರಿಕೆಯವರೇ ವರದಿ ಮಾಡಿದ್ದೀರಿ. ಇಲ್ಲಿ ಪ್ರಾಕೃತಿಕ ವಿಕೋಪಗಳು ನಮ್ಮ ಕೊಡಗಲ್ಲಿ ಆದಾಗ ಇವತ್ತು ಸರ್ಕಾರ ಗಾಢ ನಿದ್ರೆಯಲ್ಲಿದೆ. ಈಗ ನಾನು ಪಂಚಾಯತ್ ಅಧ್ಯಕ್ಷರಲ್ಲಿ PDO ಹತ್ರ ಕೇಳಬೇಕಿದ್ರೆ ಎಷ್ಟು ಪರಿಹಾರ ಬಂದಿದೆ ಪಂಚಾಯಿತಿಗೆ ಅಂತ ಹೇಳುವಾಗ ಆದೇಶ ಮಾತ್ರ ಬಂದಿದೆ, ಇನ್ನು ಕೂಡ ಯಾವುದೇ ನ್ಯಾಯ ಪೈಸಾ ಬಂದಿಲ್ಲ. ಪಿಕಾಸನ್ನು ತೆಗೀಲಿಕ್ಕೂ ನಮಗೆ ದುಡ್ಡು ಕೊಡಲಿಲ್ಲ ಸರ್ಕಾರ ಅಂತ ಹೇಳ್ತಾರೆ. ನಿನ್ನೆ ದಿವಸ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತೇಳಿ. 5 ವರ್ಷದ ಹಿಂದೆ ಯಡಿಯೂರಪ್ಪ ಸರ್ಕಾರ ಇಂಥ ಪ್ರಾಕೃತಿಕ ವಿಕೋಪ ಆದಾಗ ಪೂರ್ತಿ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ, ಆಗ ಸಂಜೀವ ಮಠದಲ್ಲಿ MLA. ಇವತ್ತು ಪೂರ್ತಿ ಮನೆ ಕಳ್ಕೊಂಡವರಿಗೆ 120. 5 ವರ್ಷದ ನಂತರ ಗುಡ್ಡದ ಬದಿಯಲ್ಲಿದೆ, ನೀವು ಮನೆ ಶಿಫ್ಟ್ ಮಾಡಬೇಕು ಅಂತೇಳಿ. ಕಾಳಜಿ ಕೇಂದ್ರ ಓಪನ್ ಮಾಡಲಿಲ್ಲ. ಎಲ್ಲಿಗೆ ಹೋಗಬೇಕು? ನೀವು ನಿಮ್ಮ ನೆಂಟರ ಮನೆಗೆ ಹೋಗಿ, ಇಲ್ಲದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತೇವೆ. BJP ಸರ್ಕಾರ ಇರುವಾಗ ಆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕಿದ್ರೆ, ಆ ಮನೆ ಬಿಟ್ಟು ಹೋಗಬೇಕಿದ್ರೆ 10,000 ಪರಿಹಾರವನ್ನು ಕೊಟ್ಟಿತ್ತು. ತುಘಲಕ್ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿದೆ. ಒಬ್ಬ SP, ಒಬ್ಬ DC ದಿನಕ್ಕೊಂದು ಆದೇಶವನ್ನು ಮಾಡ್ತಾರೆ. ಕೆಂಪುಗಲ್ಲಂತೂ ಇಲ್ಲವೇ ಇಲ್ಲ, ಎಲ್ಲ ಬಂದು ಮಾಡಿದ್ದಾರೆ. ಭಾರಿ ಖುಷಿಪಟ್ಟಿದ್ದೆ. 1993ರ ಪಂಚಾಯತ್ ರಾಜ್ ಕಾಯ್ದೆ ಇದನ್ನು ತಂದವರು ದಿವಂಗತ ರಾಜೀವ್ ಗಾಂಧಿ ಅವರು. ಅದೇ ರಾಜೀವ್ ಗಾಂಧಿಯವರ ಪಾರ್ಟಿಯವರು ಅದಕ್ಕೆ ತಿಲಾಂಜಲಿ ನೀಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ 4 ವರ್ಷ ಆಯಿತು. ಒಳ್ಳೆ ಮಳೆ ಬರ್ತಾ ಇದೆ. ನೆಮ್ಮದಿಯನ್ನು ಇವತ್ತೆಲ್ಲ ನಾವು ಕಾಣುವಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದೆ. ಪ್ರಕೃತಿ ನೆಮ್ಮದಿ ಕೊಡ್ತಾ ಇದೆ, ಆದರೆ ಸರ್ಕಾರ ಜನರ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. 2 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದ್ದರೆ ಜನ ಭಾರಿ ಭರವಸೆಯನ್ನು ಇಟ್ಟುಕೊಂಡಿದೆ. 5 ವರ್ಷದಲ್ಲಿ ಒಳ್ಳೆಯ ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತವನ್ನು ಕೊಡ್ಬೋದು, ಜನರಿಗೆ ಮೂಲಭೂತ ಸೌಲಭ್ಯದ ಜೊತೆಯಲ್ಲಿ ಈ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸ್ಬೋದು ಅಂತ. ಆದರೆ 2 ವರ್ಷ ಸುಮಾರು 2 ತಿಂಗಳಾಯಿತು. ಸರ್ಕಾರ ಎಲ್ಲ ಭರವಸೆಯನ್ನು ಹುಸಿಗೊಳಿಸಿ ಇವತ್ತು ಆರಂಭದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ಇವತ್ತು ಸ್ವಜನ ಪಕ್ಷಪಾತದಿಂದ ಹಿಡಿದು ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆ ಹಿನ್ನಡೆಯನ್ನು ಕಾಣುವಂಥ ಕೆಲಸವನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ವಿಪಕ್ಷವಾಗಿ ಇವತ್ತು ಸರ್ಕಾರದ ವೈಫಲ್ಯಗಳನ್ನು, ಜನವಿರೋಧಿ ನೀತಿಯನ್ನು ಖಂಡಿಸುವಂಥ ಮತ್ತು ಜಾಗೃತಿಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅದರಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತೀಯವಾಗಿ ಸೂಕ್ಷ್ಮ ಜಿಲ್ಲೆ. ಆಗಾಗ ಮತೀಯ ಸಂಘರ್ಷಗಳು ಇರುವಂಥ ಈ ಜಿಲ್ಲೆಯಲ್ಲಿ ಇವತ್ತು ಒಂದು ಕಲುಷಿತ ವಾತಾವರಣ ಇದೆ. ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅಂತ ಹೇಳಿಕೊಂಡು ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೋ ಒಂದು ಕೊಲೆಯಾದಾಗ ಆ ಕೊಲೆಯನ್ನು ಅವರು ಬಿಂಬಿಸುವಂಥ ರೀತಿ ಮತ್ತು ಅದಕ್ಕೆ ಪೂರಕವಾಗಿ ಸರ್ಕಾರಿ ವ್ಯವಸ್ಥೆ ನಡ್ಕೊಳ್ಳುವಂಥ ನಡವಳಿಕೆ, ಇದು ಜನಸಾಮಾನ್ಯರನ್ನು ಇವತ್ತು ರೊಚ್ಚಿಗೆಬ್ಬಿಸುವಂಥ ಕೆಲಸ ಮಾಡಿದೆ. ಅದರ ಜೊತೆಯಲ್ಲಿ ಇವತ್ತು ಹಿಂದೂ ಸಂಘಟನೆಗಳನ್ನು ಮಟ್ಟ ಹಾಕಲಿಕ್ಕೆ ಒಂದು ವಿಶೇಷ ಕಾಂಗ್ರೆಸ್ಸಿನವರು ಪೊಲೀಸ್ ಕಾರ್ಯಪಡೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ನಿಯೋಜನೆ ಮಾಡ್ತಾರೆ ಅಂತ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಬುದ್ಧಿವಂತ ಜನ ಇವತ್ತು
ಈ ಕಾಂಗ್ರೆಸ್ಸಿನ ಕೆಂಗಣ್ಣಿಗೆ ಬಿದ್ದಿದ್ದಾರೆ 100ಕ್ಕೆ 100 ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇಡೀ ರಾಜ್ಯಕ್ಕೆ ಒಂದು ರೋಲ್ ಮಾಡೆಲ್ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಅಭಿವೃದ್ಧಿ ಇರ್ಬೋದು, ಇಲ್ಲಿಯ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲವೂ. ಇಂಥ ಜಿಲ್ಲೆಗೆ ಪೊಲೀಸ್ ವಿಶೇಷ ಕಾರ್ಯಪಡೆ ಆ ಮೂಲಕ ಒಂದು ರೀತಿಯಲ್ಲಿ ಇವತ್ತು ಜನರ ಭಾವನೆಯನ್ನು ಬಡಿದೆಬ್ಬಿಸುವಂಥ ಕೆಲಸ ಒಂದು ಕಡೆ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆ ಪ್ರಕೃತಿ ವಿಕೋಪಗಳಾಗ್ತಾಯಿದೆ. ಬೇರೆ ಎಲ್ಲಿಯೂ ಬಹುಶಃ ನಾನು ಇಂಥ ಪ್ರಕೃತಿ ವಿಕೋಪವನ್ನು ನೋಡಿಲ್ಲ. ನಾನು ಕಳೆದ 40-50 ವರ್ಷದಲ್ಲಿ ಕಂಡರಿಯದಂಥ ಮಳೆ ಮೇ ತಿಂಗಳಲ್ಲಿ ಬಂದಿದೆ. ಸುಮಾರು 1200 ಮಿಲಿಲೀಟ್ರ್ ಮಳೆ ಇಷ್ಟ ತನಕ ಬರಲಿಲ್ಲ ಅಂತೇಳಿ ನೀವು ಪತ್ರಿಕೆಯವರೇ ವರದಿ ಮಾಡಿದ್ದೀರಿ. ಇಂಥ ಒಂದು ನಮ್ಮ ಕುಂಭದ್ರೋಣ ಮಳೆಗೆ ಇಲ್ಲಿ ಪ್ರಾಕೃತಿಕ ವಿಕೋಪಗಳು ನಮ್ಮ ಕೊಡಗಲ್ಲಿ ಆದಾಗ ಇವತ್ತು ಸರ್ಕಾರ ಗಾಢ ನಿದ್ರೆಯಲ್ಲಿದೆ. ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ, ಉಸ್ತುವಾರಿ ಸಚಿವರು ನಿನ್ನೆ ದಿವಸ ಮೀಟಿಂಗ್ ಮಾಡಿದ್ದಾರೆ. ಪ್ರಾಕೃತಿಕ ವಿಕೋಪಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು. ನಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲ. ಅಧಿಕಾರಿಗಳು 24x7 ಗ್ರಾಮದಲ್ಲಿ ತಾಲೂಕಲ್ಲಿ ವಾಸ್ತವ್ಯ ಮಾಡಬೇಕು. ಬಹುಶಃ ಇದೆಲ್ಲ ಪತ್ರಿಕೆಗಳಿಗೆ ಹೇಳಿಕೆಗಳಿಗೆ ಸೀಮಿತ ಆಗಿದೆ. ನಾನು ಕಂಡುಕೊಂಡಾಗಿ ಈಗ ನಾನು ಪಂಚಾಯತ್ ಅಧ್ಯಕ್ಷರಲ್ಲಿ PDO ಹತ್ರ ಕೇಳಬೇಕಿದ್ರೆ ಎಷ್ಟು ಪರಿಹಾರ ಬಂದಿದೆ ಪಂಚಾಯಿತಿಗೆ ಅಂತ ಹೇಳುವಾಗ ಆದೇಶ ಮಾತ್ರ ಬಂದಿದೆ, ಇನ್ನು ಕೂಡ ಯಾವುದೇ ನ್ಯಾಯ ಪೈಸ ಬಂದಿಲ್ಲ. ನಮಗೆ ಒಂದು ಕೊಟ್ಟು ಮಣ್ಣು ತೆಗೆದು ಬಿಡಿ, ನಮಗೆ ಒಂದು ಏನೋ ವಿಕಾಸನ್ನು ತೆಗೀಲಿಕ್ಕೂ ನಮಗೆ ದುಡ್ಡು ಕೊಡಲಿಲ್ಲ ಸರ್ಕಾರ ಅಂತ ಹೇಳ್ತಾರೆ. ಇವತ್ತು ಸರ್ಕಾರ ಆ ಪಂಚಾಯಿತಿಗಳಿಗೆ ರಸ್ತೆ ಬದಿಯಲ್ಲಿ ಬಿದ್ದಂಥ ಮಣ್ಣು ತೆಗೀಲಿಕ್ಕೆ, ಮನೆಗಳಿಗೆ ಬಿದ್ದಂಥ ಮಣ್ಣು ತೆಗೀಲಿಕ್ಕೆ, ಇವತ್ತು ಕೃಷಿಗೆ ಆದಂಥ ಹಾನಿಗೆ ಪರಿಹಾರವನ್ನು ಕೊಡಲಿಕ್ಕೆ ಇವತ್ತು 10 ಪೈಸೆಯನ್ನು ಸರ್ಕಾರ ಕೊಡಲಿಲ್ಲ. ಕೇವಲ ಆದೇಶಕ್ಕೆ ಸೀಮಿತ. ನಿನ್ನೆ ದಿವಸ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತೇಳಿ. ಇಲ್ಲಿ ಮಾನ್ಯ ಶಾಸಕರು ಒಂದು ಘೋಷಣೆ ಮಾಡಿದರು, ಪೂರ್ತಿ ಮನೆ ಬಿದ್ದವರಿಗೆ 1,20,000, ಭಾಗಶಃ ಬಿದ್ದವರಿಗೆ 50,000, 30,000, ಅಕೇರಿಗೆ ಪರಿಹಾರ ಅಂತೇಳಿ 3,000 ಕೊಟ್ಟಿದ್ದಾರೆ. ಪರಿಹಾರ ಅಲ್ಲ, ಪರಿಹಾರ ಅಂತೇಳಿ 3,000 ತನಕ ಕೊಟ್ಟಿದ್ದಾರೆ. ನಾನು ಹೇಳುವಂಥದ್ದು 5 ವರ್ಷದ ಹಿಂದೆ BJP ಸರ್ಕಾರ ಇತ್ತು ಕರ್ನಾಟಕದಲ್ಲಿ. 5 ವರ್ಷದಲ್ಲಿ ಆಗ ದುಡ್ಡಿನ ಮೌಲ್ಯ ಎಷ್ಟಿತ್ತು, 5 ವರ್ಷದ ನಂತರ ಈಗ ದುಡ್ಡಿನ ಮೌಲ್ಯ ಎಷ್ಟಿದೆ. 5 ವರ್ಷದ ಹಿಂದೆ ಯಡಿಯೂರಪ್ಪ ಸರ್ಕಾರ ಇಂಥ ಪ್ರಾಕೃತಿಕ ವಿಕೋಪ ಆದಾಗ ಪೂರ್ತಿ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ, ಆಗ ಸಂಜೀವ ಮಠದಲ್ಲಿ MLA. ಭಾಗಶಃ ಮನೆ ಕಳ್ಕೊಂಡವರಿಗೆ 1 ಲಕ್ಷ ರೂಪಾಯಿ. ಇವತ್ತು ಪೂರ್ತಿ ಮನೆ ಕಳ್ಕೊಂಡವರಿಗೆ 1,20,000 5 ವರ್ಷದ ನಂತರ, ಭಾಗಶಃ ಕಳ್ಕೊಂಡವರಿಗೆ 3,000. ಅಲ್ಲಿ ಮಣ್ಣು ಬಿದ್ದರೆ ಆ ಮಣ್ಣು ತೆಗೀಲಿಕ್ಕೆ ಇವತ್ತು ಇವರಲ್ಲಿ ದುಡ್ಡಿಲ್ಲ. ಇವತ್ತು ಆದೇಶ ಮಾಡಿದ್ದಾರೆ, ಒಂದೊಂದು ಪಂಚಾಯತಿಯಲ್ಲಿ 50 ಮನೆ 70 ಮನೆ ಇವತ್ತು ಗುಡ್ಡದ ಬದಿಯಲ್ಲಿದೆ, ನೀವು ಮನೆ ಶಿಫ್ಟ್ ಮಾಡಬೇಕು ಅಂತೇಳಿ. ಎಲ್ಲಿಗೆ ಹೋಗಬೇಕು ಅವರು? ಕಾಳಜಿ ಕೇಂದ್ರ ಓಪನ್ ಮಾಡಲಿಲ್ಲ. ಎಲ್ಲಿಗೆ ಹೋಗಬೇಕು? ನೀವು ನಿಮ್ಮ ನೆಂಟರ ಮನೆಗೆ ಹೋಗಿ, ನಿಮ್ಮ ಬಂಧು ಮಿತ್ರರ ಮನೆಗೆ ಹೋಗಿ ನೀವು ಶಿಫ್ಟ್ ಆಗಿ, ಇಲ್ಲದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಅಂತೇಳಿ. BJP ಸರ್ಕಾರ ಇರುವಾಗ ಕಾಳಜಿ ಕೇಂದ್ರವನ್ನು ಆರಂಭ ಮಾಡಿತ್ತು. ಆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕಿದ್ರೆ, ಆ ಮನೆ ಬಿಟ್ಟು ಹೋಗಬೇಕಿದ್ರೆ 10,000 ಪರಿಹಾರವನ್ನು ಕೊಟ್ಟಿತ್ತು. ಇವತ್ತು ಸರ್ಕಾರಕ್ಕೆ ಎಲ್ಲಿಯಾದರೂ ಆ ಪ್ರಾಕೃತಿಕ ವಿಕೋಪದಲ್ಲಿ ಯಾರ್ಯಾರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾರೋ ಅವರಿಗೆ ಅವರ ಸಂಕಷ್ಟದಲ್ಲಿ ನಾವಿದ್ದೇವೆ ಅಂತ ಹೇಳುವಂಥ ಸಂದೇಶ ಕೊಡಬೇಕಿದ್ರೆ ಆ ಯಡಿಯೂರಪ್ಪ ಘೋಷಣೆ ಮಾಡಿದಂಥ ಪರಿಹಾರವನ್ನು ತಕ್ಷಣ ಘೋಷಣೆ ಮಾಡಬೇಕು. ಇವರಿಗೆ ದುಡ್ಡಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ದುಡ್ಡಿನ ಸಮಸ್ಯೆ ಇಲ್ಲದೇ ಇದ್ದರೆ ಖಂಡಿತ ಇದನ್ನು ಮಾಡಬೇಕು. ಇಲ್ಲದಿದ್ದರೆ ಇವರಲ್ಲಿ ದುಡ್ಡಿನ ಸಮಸ್ಯೆ ಇದೆ. ಆ ಜನರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸುವಂಥ ಗುಣ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಇವತ್ತು ಜ್ವಲಂತ ಸಮಸ್ಯೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಕೃತಿಕವಾದಂಥ ಮರಳು ಸಿಗ್ತಾಯಿತ್ತು. ಪ್ರಕೃತಿದತ್ತವಾದಂಥ ಮರಳು. ಇಲ್ಲಿ ನಮಗೆ ಸ್ಯಾಂಡಿನ ಅವಶ್ಯಕತೆ ಇಲ್ಲ. ಇನ್ನೊಂದು ಪ್ರಕೃತಿದತ್ತವಾಗಿ ನಾವು ಮನೆ ಕಟ್ಟಬೇಕಿದ್ರೆ ಲ್ಯಾಟ್ರೈಟ್ ಕಲ್ಲನ್ನು,
ಏನು ಕೆಂಪು ಕಲ್ಲು ಅಂತ ಹೇಳ್ತೇವೆ, ನಾವು ಉಪಯೋಗ ಮಾಡ್ತಾಯಿದ್ದೇವೆ. ಇವತ್ತು ತುಘಲಕ್ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿದೆ. ಒಬ್ಬ SP, ಒಬ್ಬ DC ದಿನಕ್ಕೊಂದು ಆದೇಶವನ್ನು ಮಾಡ್ತಾರೆ. ಇವತ್ತು ಬಡವನಿಗೆ ಆಶ್ರಯ ಮನೆ ಕಟ್ಟುವವನಿಗೂ ಈಗ ಮರಳು ಸಿಗ್ತಾ ಇಲ್ಲ. ಯಾವುದೋ ಇವತ್ತು ಪ್ರಾಕೃತಿಕ ವಿಕೋಪವಾಗಿ ಅಲ್ಲಿ ಮನೆ ಹಾನಿಯಾದಾಗ ಅಲ್ಲಿ ಪ್ಯಾಚ್ ವರ್ಕ್ ಮಾಡಬೇಕು ಅಂದರೂ ಮರಳು ಸಿಗ್ತಾ ಇಲ್ಲ. ಕೆಂಪುಗಲ್ಲಂತೂ ಇಲ್ಲವೇ ಇಲ್ಲ, ಎಲ್ಲ ಬಂದು ಮಾಡಿದ್ದಾರೆ. ಕೆಂಪುಗಲ್ಲು ನಿಜವಾಗಿ ಅದು ಮೈನಿಂಗ್ಗೆ ಬರೋದಿಲ್ಲ. NITK ಅವರು ಒಂದು ವರದಿ ಕೊಟ್ಟಿದ್ದಾರೆ. ಅದರಲ್ಲಿ 20% ಬಾಕ್ಸೈಟ್ ಇದ್ದರೆ ಅದನ್ನು ಗಣಿ ಇಲಾಖೆಗೆ ಸೇರಿಸ್ಬೋದು, ಅದರಿಂದ ಕಡಿಮೆ ಇದ್ದರೆ ಅದನ್ನು ಗಣಿ ಇಲಾಖೆಗೆ ಸೇರಿಸುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸರ್ಕಾರ 100ಕ್ಕೆ 100 ಇದನ್ನು ಗಣಿ ಇಲಾಖೆಗೆ ಸೇರಿ ಇವತ್ತು ಆ ಬರಡು ಭೂಮಿಯಲ್ಲಿ ಕೃಷಿ ಮಾಡಲಿಕ್ಕೆ ಆ ಕಲ್ಲು ತೆಗೆಯುವಂಥದ್ದು ಅದನ್ನು ನಿಲ್ಲಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಒಂದಷ್ಟು ಕೂಲಿ ಕಾರ್ಮಿಕರಿಗೆ ಇವತ್ತು ಉದ್ಯೋಗ ಇಲ್ಲದಂಥ ಒಂದು ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. ಮರಳಂತೂ ಎಲ್ಲಿಯೂ ಸಿಗ್ತಾ ಇಲ್ಲ. ಮರಳಿಗೂ ಹಾಗೆ ಇವತ್ತು ಅಡೆತಡೆಯನ್ನು ಹಾಕಿ ಮರಳನ್ನು ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದೆ. ಇನ್ನೊಂದು ಗ್ರಾಮ ಪಂಚಾಯಿತಿಗಳು ಇವತ್ತು ನಾನು ಭಾರಿ ಖುಷಿಪಟ್ಟಿದ್ದೆ. 1993ರ ಪಂಚಾಯತ್ ರಾಜ್ ಕಾಯ್ದೆ ಇದನ್ನು ತಂದವರು ದಿವಂಗತ ರಾಜೀವ್ ಗಾಂಧಿ ಅವರು. ಅಧಿಕಾರ ವಿಕೇಂದ್ರೀಕರಣಕ್ಕೆ ಒತ್ತು ಕೊಟ್ಟು ಅವರು ಇದನ್ನು ತಂದರು. ಆದರೆ ಇವತ್ತು ಅದೇ ರಾಜೀವ್ ಗಾಂಧಿಯವರ ಪಾರ್ಟಿಯವರು ಅದಕ್ಕೆ ತಿಲಾಂಜಲಿ ನೀಡುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಒಂದು ಅವಧಿ ಮುಗಿದಾಗ ಅಲ್ಲಿ ಕಾಲಕಾಲಕ್ಕೆ ಚುನಾವಣೆ ಮಾಡಬೇಕು. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗೋದು 4 ವರ್ಷ ಆಯಿತು. ಇವರಿಗೆ ಏನು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಇವರಿಗೆ ಗೌರವ ಇದೆಯಾ ಇಲ್ಲವೋ ಅಂತ ಪ್ರಶ್ನೆ ಮಾಡುವಂಥ ಒಂದು ಹಂತಕ್ಕೆ ನಾವೆಲ್ಲ ಬಂದುಬಿಟ್ಟಿದ್ದೇವೆ. ಪಂಚಾಯತನ್ನು ಸಬಲೀಕರಣ ಮಾಡಬೇಕು. ಆಗ ರಾಜೀವ್ ಗಾಂಧಿ ಅವರು ಹೇಳಿದರು, ನಾನು ₹1 ಕಳಿಸಿದರೆ ಪಂಚಾಯತಿಗೆ ಎಷ್ಟು ಮುಟ್ತದೆ? 15 ಪೈಸೆ ಮಾತ್ರ ಮುಟ್ತದೆ, 85 ಪೋಲಾಗ್ತದೆ ಅಂತೇಳಿ ರಾಜೀವ್ ಗಾಂಧಿ ಹೇಳಿದ್ದು, ನಾನಲ್ಲ. ಇವತ್ತು ಅದನ್ನು ಸಬಲೀಕರಣ ಮಾಡುವಂಥ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ನೇರ ದುಡ್ಡು ಪಂಚಾಯತಿ ಕಳಿಸಿದೆ. ಅದು ಕೇಂದ್ರದ ಅನುದಾನದಿಂದ ಪಂಚಾಯತಿಗಳು ಇರ್ತದೆ. ಪಂಚಾಯತಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಕೆಲಸ ಕಾರ್ಯಗಳು? ಒಂದು ಮನೆ ಕಟ್ಟಬೇಕಿದ್ದರೆ ಅವನಿಗೆ ಪಂಚಾಯತ್ ಲೈಸೆನ್ಸ್ ಕೊಡುವಂಥ ಒಂದು ಅಧಿಕಾರ ಇದೆ. ಇವತ್ತು ಆ ಪಂಚಾಯತ್ ಅಧಿಕಾರವನ್ನು ಮೊಟಕುಗೊಳಿಸಿ ಸರ್ಕಾರ ಒಂದು ಆದೇಶ ಮಾಡಿದೆ. 3/6/2025ಕ್ಕೆ ಒಂದು ಆದೇಶ ಮಾಡಿದೆ. ಏನು ಅಂದರೆ, ಪಂಚಾಯತಿಯಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನೊಂದು ಮನೆ ಕಟ್ಟಬೇಕಿದ್ರೆ ನಾನು ರೇರಾದ ಅನುಮತಿ ಮತ್ತು ಸ್ಥಳೀಯ ಪ್ರಾಧಿಕಾರದ ಅನುಮತಿಯನ್ನು ತೆಕ್ಕೊಂಡು ಆ ಮನೆಯನ್ನು ಕಟ್ಟಬೇಕು ಅಂತ. ರೇರಾ ಅಂದರೆ ಏನು? ರಿಯಲ್ ಎಸ್ಟೇಟ್ ಪ್ರಾಧಿಕಾರ. ರಿಯಲ್ ಎಸ್ಟೇಟ್ ಪ್ರಾಧಿಕಾರ ರೇರಾ ಅಂದರೆ ಇದು ಎಲ್ಲಿ ಅನ್ವಯ ಆಗ್ತದೆ ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಅನ್ವಯ ಆಗ್ತದೆ. ಅದನ್ನು ಈ ಒಂದು ಪಂಚಾಯತ್ ಎಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ತೇವೆ. ರೇರಾ ಅಂದರೆ ಕನ್ನಡದಲ್ಲಿ ಅದಕ್ಕೆ ನಾನು ಹೇಳಿದಾಗೆ ಏನು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಹೇಳ್ತೇವೆ. ಇದರ ನಾನು ಕಾಪಿ ಕೊಟ್ಟಿದ್ದೇನೆ ನಿಮಗೆ. ಅದನ್ನು ತೆಕ್ಕೊಂಡು ನನಗೆ ಮನೆ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಇದು ಒಬ್ಬ ಬಡವ ಮನೆ ಕಟ್ಟಲಿಕ್ಕೆ ಉಂಟಾ? ಇನ್ನೊಂದು, ನಮ್ಮ ಸರ್ಕಾರ ಇರುವಾಗ ಪಂಚಾಯತ್ ಅಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಿದ್ರೆ ಒಂದು ರಸ್ತೆಯಿಂದ 6 ಮೀಟ್ರ್ ಒಳಗಡೆ ಕಟ್ಬೋದು, ಅವರ NOC ತೆಕ್ಕೊಂಡು ಕಟ್ಬೋದು ಅಂತ ಆಯಿತು. ಈಗ ಸರ್ಕಾರ ಒಂದು ಆದೇಶ ಮಾಡಿದೆ. 12/2/2025ಕ್ಕೆ ಒಂದು ನಮ್ಮ ಕರ್ನಾಟಕ ಲೋಕೋಪಯೋಗ ಒಂದು ಇದು ಮಾಡಿದೆ, ಆದೇಶ ಮಾಡಿದೆ. ಅದರಲ್ಲಿ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಎಲ್ಲ ಇದೆ. ಆದರೆ ಪಂಚಾಯಿತಿ ಇಲ್ಲ. ಪಂಚಾಯಿತಿ ಪರಿಮಿತಿ ಅಂತ ಇರಬೇಕಾದಲ್ಲಿ ಅಲ್ಲಿ ಗ್ರಾಮ ಠಾಣ ಅಂತ ಹಾಕಿದ್ದಾರೆ. ಇವತ್ತು ಯಾವುದೇ NOCಗಳು ಸಿಗ್ತಾ ಇಲ್ಲ. ಯಾರಿಗೆ? ಪಂಚಾಯತಿನವರಿಗೆ. ನಗರಸಭೆಯವರು ಕಟ್ಟಡ ಕಟ್ಟಲಿಕ್ಕೆ NOC ಸಿಗ್ತದೆ PWಯಿಂದ, ಪಂಚಾಯಿತಿಗೆ NOC ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ಗ್ರಾಮ ಠಾಣ ಹಾಕಿದ್ದಾರೆ. ಗ್ರಾಮ ಠಾಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಗ್ರಾಮ ಠಾಣ ಇರುವಂಥದ್ದು ಘಟ್ಟದ ಮೇಲೆ.
ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ 223 ಪಂಚಾಯಿತಿಗೂ ಇದು ಅನ್ವಯ ಆಗ್ತದೆ ಸಮಸ್ಯೆ. 223 ಪಂಚಾಯಿತಿಗಳ ಸಮಸ್ಯೆ ಇವತ್ತು ಒಂದು ಜ್ವಲಂತ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ. ಅದರ ಒಟ್ಟಿಗೆ ಇವತ್ತು 9/11 ಹಿಂದೆ 9/11 ಯಾವುದೇ ಒಂದು ಪರಿವರ್ತಿತ ಭೂಮಿ, ಅದು ವಾಸ್ತವ್ಯ ಉದ್ದೇಶ ಇರ್ಬೋದು, ವಾಣಿಜ್ಯ ಉದ್ದೇಶ ಇರ್ಬೋದು, ಕೈಗಾರಿಕಾ ಉದ್ದೇಶ ಇರ್ಬೋದು, ಆ ಪರಿವರ್ತಿತ ಭೂಮಿಗೆ 9/11 ಕೊಡುವ ಅಧಿಕಾರ ಪಂಚಾಯಿತಿ PDOಗೆ ಇತ್ತು. ಅದನ್ನು ತೆಗೆದು ಸ್ಥಳೀಯ ಪ್ರಾಧಿಕಾರಕ್ಕೆ ಕೊಟ್ಟರು, ಕೂಡಕ್ಕೆ ಕೊಟ್ಟರು. ಕೂಡದಲ್ಲಿ ಎಷ್ಟು ಅಧಿಕಾರಿಗಳಿದ್ದಾರೆ? ಕೂಡದ ಅಧಿಕಾರಿ ವಾರದಲ್ಲಿ ಒಂದು ದಿವಸ ಪುತ್ತೂರು ತಾಲೂಕಿನ 22 ಪಂಚಾಯಿತಿಗಳ ಆ ಒಂದು ಏನು 9/11 ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಿನಕ್ಕೆ 2 ಫೈಲ್ ನೋಡ್ತಾರೆ. ಇದರಿಂದ ಪಂಚಾಯಿತಿ ಸುಮಾರು 800-900 ಆ ಏನು 9/11 ಇವತ್ತು ಕೂಡದಲ್ಲಿ ಬಾಕಿಯಾಗಿದೆ. ಈ ಸಮಸ್ಯೆಯನ್ನು ಸೃಷ್ಟಿಸಿದ ಈ ಸರ್ಕಾರ ಇವತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ಕನ್ವರ್ಷನ್ ಭೂಮಿ, ಪರಿವರ್ತಿತ ಭೂಮಿ 9/11 ಆಗ್ತಾ ಇಲ್ಲ. 9/11 ಆದರೆ ಅವನಿಗೆ ಕಟ್ಟಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಜ್ವಲಂತ ಸಮಸ್ಯೆಯನ್ನು ಈ ಸರ್ಕಾರ ತಂದುಕೊಟ್ಟಿದೆ. ಇವತ್ತು 9/11 ಸಮಸ್ಯೆಗೆ ಇವತ್ತು ಅದು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟದ್ದು, ಅದನ್ನು ನಗರಾಭಿವೃದ್ಧಿಗೆ ಅವರು ತಂದು ಹಾಕಿದ್ದಾರೆ. ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ, ನಗರ ಪ್ರಾಧಿಕಾರ ಅಂತ ಇದೆ, ಇನ್ನೊಂದು ರೂರಲ್ ಪ್ರಾಧಿಕಾರ ಅಂತ ಇದೆ, ಏನು ಗ್ರಾಮೀಣ ಪ್ರಾಧಿಕಾರ ಅಂತ ಇದೆ. ಆ ಗ್ರಾಮೀಣ ಪ್ರಾಧಿಕಾರವನ್ನು ನಗರ ಪ್ರಾಧಿಕಾರದ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಇವರು. ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದು, ಇನ್ನೊಂದು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದು. ನೋಡಿ ಆ ದ್ವಂದ್ವ ನೋಡಿ ಯಾವ ರೀತಿಯಾಗಿ ಇವತ್ತು ಈ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಹೇಳೋದಕ್ಕೆ ನಾನೊಂದು ಸಣ್ಣ ಉದಾಹರಣೆ ಕೊಟ್ಟೆ. ಈ ರೀತಿಯಾಗಿ ಆ ಪಂಚಾಯತಿನಲ್ಲಿ ಇಂಥ ಸಮಸ್ಯೆಯನ್ನು ಹುಟ್ಟುಹಾಕಿದೆ. ಇವತ್ತು ಮನೆ ನಿವೇಶನ ಕೊಡುವಂಥದ್ದು ಪತ್ರಿಕೆಯಲ್ಲೇ ಬರ್ತಾ ಇದೆ, ಆದರೆ ಎಷ್ಟು ಕೊಟ್ಟಿದ್ದಾರೆ ಏನು ಅಂತೇಳಿ ಹೊಸ ಪಂಚಾಯತಿಯಲ್ಲಿ ಕೇಳಿದರೆ ನಮ್ಮಲ್ಲಿ ಒಂದೇ ಒಂದು ನಿವೇಶನ ಕೊಡಲಿಲ್ಲ ಅಂತ ಹೇಳ್ತಾರೆ. ಎಷ್ಟು ಮನೆ ಬಂದಿದೆ ಅಂತ ಹೇಳಿದರೆ ಗೊತ್ತಿಲ್ಲ. ಸಂಜೀವ ಮಠಂದಿರುವಾಗ 800 ಮನೆ ಕೊಟ್ಟಿದ್ದೇನೆ. 3 ವರ್ಷ 10 ತಿಂಗಳಲ್ಲಿ ಅದರಲ್ಲಿ ಒಂದು ಕೊರೋನಾ ಬಂದಿದೆ. ನನ್ನ ಅವಧಿ ಇದ್ದದ್ದು 3 ವರ್ಷ 10 ತಿಂಗಳು BJP ಸರ್ಕಾರ ಇದ್ದದ್ದು, 1 ವರ್ಷ 2 ತಿಂಗಳು ಜನತಾದಳ ಕಾಂಗ್ರೆಸ್ ಸರ್ಕಾರ ಇದ್ದದ್ದು. ಆ 3 ವರ್ಷ 10 ತಿಂಗಳಲ್ಲಿ 800 ಮನೆ ಬಂದಿದೆ. 2 ವರ್ಷ 2 ತಿಂಗಳಲ್ಲಿ ಮನೆ ಬಂದದ್ದು ಪುತ್ತೂರಿಗೆ 250. ಇವರು ಬಡವರ ಉದ್ಧಾರ ಮಾಡುವಂಥ ಈ ಸರ್ಕಾರ. ಇದು ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆ. ಅದರ ಜೊತೆಯಲ್ಲಿ ಇವತ್ತು ಕೃಷಿಕರು, ವಿಶೇಷವಾಗಿ ಕೃಷಿಕರಿಗೆ ಕಿಸಾನ್ ಸಮ್ಮಾನ್ ನಿಧಿಯನ್ನು ನಿಲ್ಲಿಸಿದರು. ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000 ಕೊಡ್ತಾಯಿತ್ತು, ಅದನ್ನು ನಿಲ್ಲಿಸಿದರು. ರೈತ ವಿದ್ಯಾನಿಧಿ ಒಬ್ಬ ರೈತನಿಗೆ 2,000ರಿಂದ 8,000 ತನಕ ಕೊಡ್ತಾಯಿತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅದನ್ನು ನಿಲ್ಲಿಸಿದರು. ಫಸಲು ವಿಮೆ, ಹವಾಮಾನ ಆಧಾರಿತ ವಿಮೆಯನ್ನು ಇವರು ಆ ಗೈಡ್ಲೈನ್ ಚೇಂಜ್ ಮಾಡಿ ಇವತ್ತು ಅರ್ಧಕ್ಕರ್ಧ ಅದನ್ನು ನಿಲ್ಲಿಸಿದರು. ರೈತರ ಹಾಲಿಗೆ 6 ತಿಂಗಳಿಗೊಮ್ಮೆ ಸಬ್ಸಿಡಿ ಕೊಡ್ತಾರೆ, 6 ತಿಂಗಳಿಗೊಮ್ಮೆ. ರೈತ ಇವತ್ತೊಂದು IP ಸೆಟ್ ಹಾಕಬೇಕಿದ್ರೆ ಆ ಪರಿವರ್ತಕ TCಗೆ 3 ಲಕ್ಷ ಕಟ್ಟಬೇಕು. ಹಿಂದೆ ಉಚಿತವಾಗಿ ಎಲ್ಲ ಮೆಸ್ಕಾಮ್ಗಳು, ಎಸ್ಕಾಮ್ಗಳು ಅದನ್ನು ಕೊಡ್ತಾಯಿದ್ವು. ಈ ರೀತಿಯಾಗಿ ಒಂದು ಕಡೆ ರೈತರ ಶೋಷಣೆ, ಇನ್ನೊಂದು ಕಡೆ ಗ್ರಾಮೀಣ ಭಾಗದ ಜನರ ಆ ಬದುಕಿನೊಟ್ಟಿಗೆ ಚೆಲ್ಲಾಟ, ಪ್ರಾಕೃತಿಕ ವಿಕೋಪವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅದರಿಂದ ಜನರು ಇವತ್ತು ಮನೆ ಪಡುವಂಥದ್ದು. ಹೀಗೆ ಒಟ್ಟು ಈ ಸರ್ಕಾರ ಎಲ್ಲ ರಂಗದಲ್ಲಿ ವಿಫಲ ಆಗಿದೆ. ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಪಡೆಯುವಂಥ ಒಂದಷ್ಟು ಜನ ಇದ್ದಾರೆ. ಬಹುಶಃ ಇವರಿಗೆ ಆರ್ಥಿಕ ಸಹಾಯ ಬೇಕು, ಸಮಾಜದ ಕರುಣೆ ಕೂಡ ಬೇಕು. ಆದರೆ ಈ ಸರ್ಕಾರಕ್ಕೆ ನನ್ನ ಕಾಣ್ತದೆ ಕಣ್ಣಲ್ಲಿ ನೆತ್ತರಿಲ್ಲ ಅಂತ ಕಾಣ್ತದೆ. 23,19,000 ಜನರ ಆ ಪಿಂಚಣಿಯನ್ನು ನಿಲ್ಲಿಸುವಂಥ ಕೆಲಸ ಮಾಡಿದೆ. 23,19,000 ನಾನು ಕೊಟ್ಟಿದ್ದೇನೆ. ಅದರಲ್ಲಿ ಇಷ್ಟು ಜನರ ಪಿಂಚಣಿಯನ್ನು ಈ ಸರ್ಕಾರ ನಿಲ್ಲಿಸಿಬಿಟ್ಟಿದೆ. ಹಾಂ, ಹೌದು.
ನಮ್ಮ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಇಂಥದ್ದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಒಟ್ಟು ಈ ಸರ್ಕಾರದಲ್ಲಿ ಆರ್ಥಿಕ ಮುಗ್ಗಟ್ಟಿದೆ. ಸರ್ಕಾರ ಒಂದು ಹಂತದಲ್ಲಿ ದಿವಾಳಿಯಾಗಿದೆ ಅಂತೇಳಿ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಉಂಟು ಅಂತೇಳಿ. ಅದಕ್ಕೆ ಬೇಕಾಗಿ ಇದನ್ನು ಜನಸಾಮಾನ್ಯರ ಮುಂದೆ ಕೊಂಡೋಗಬೇಕು. ಪಂಚಾಯಿತಿನ ಜ್ವಲಂತ ಸಮಸ್ಯೆಗಳನ್ನು ಆ ಗ್ರಾಮದಲ್ಲಿ ನಾವು ಜನರ ಮುಂದೆ ಇಡಬೇಕು ಅಂತೇಳಿ ಪುತ್ತೂರು ತಾಲೂಕಿನ ನಮ್ಮ 22 ಗ್ರಾಮ ಪಂಚಾಯಿತಿಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ 223 ಗ್ರಾಮ ಪಂಚಾಯಿತಿಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿಯೂ ಏಕಕಾಲದಲ್ಲಿ ನಾವು ಈ ಸರ್ಕಾರದ ಏನು ಆಡಳಿತ ವೈಫಲ್ಯ ಮತ್ತು ಭ್ರಷ್ಟತೆ ಮತ್ತು ಜನವಿರೋಧಿ ನೀತಿಯನ್ನು ನಾವು ಪ್ರತಿಭಟನೆ ಮುಖಾಂತರ ತಿಳಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಪೂರ್ತಿ ನಮ್ಮ ಸಾರ್ವಜನಿಕರ ಮಾಧ್ಯಮ ಬಂಧುಗಳ ಸಹಕಾರ ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಹಾಂ, ಮನೆ ಕಳ್ಕೊಂಡವರಿಗೆ ಪರಿಹಾರ ವಿಚಾರ ಕೇಳಿದ್ರೆ ನಿನ್ನೆ ಶಾಸಕರು ಹೇಳಿದ್ರೆ 72 ಮಂದಿ 72 ಮಂದಿಗೆ ಮೊದಲಾದ ಈಗಾಗಲೇ ಕೊಟ್ಟಾಗಿದೆ ಅಂತ ಹೇಳಿ. ಒಂದು ಎರಡನೇದು ಹೇಳಿದ್ರು ಪರಿಷ್ಕೃತವಾಗಿ ಯಾರಿಗೆಲ್ಲ ಕೊಟ್ಟಿಗೆ ಉಂಟು ಹೆಚ್ಚುವರಿಯವರು ಅದು ಮಾತ್ರ ಬಾಕಿ ಇತ್ತು, ಮತ್ತೆ ಎಲ್ಲ ಆಗಿದೆ. ನಿನ್ನೆ ಶಾಸಕ ಕಚೇರಿ ಪಟ್ಟಿಗಳು ಕೊಟ್ಟಿದ್ದಾರೆ ನಮಗೆ ಮಾಧ್ಯಮದಲ್ಲಿ, ಅದರಲ್ಲಿ ಹೆಸರು ಕೊಟ್ಟಿದ್ದಾರೆ ಎಲ್ಲ. ಇವತ್ತು ನಮ್ಮ ಬೆಳ್ಳಿಪ್ಪಾಡಿ ಹಿರೇಬಾಡಿ ಸೇರಿ 72 ಜನ 1,25,000 ಪಡ್ಕೊಂಡರು, 5,000 ಪಡ್ಕೊಂಡರು. ಅದೇ ರೀತಿ ನೀವು ಹೇಳ್ತೀರಿ ಸತ್ಯವೋ ಅವ್ರು ಹೇಳ್ತೀರಿ ಸತ್ಯವೋ ನಮಗೆ ಮಂಗಳೂರಿನಲ್ಲಿ ಉಸ್ತುವಾರಿ ಸಚಿವರು ಹೇಳಿದರು ತಕ್ಷಣ ಕೊಡಬೇಕು ಅಂತ, ತಹಸೀಲ್ದಾರ್ ಹೇಳಿದರು ಅದಕ್ಕೆ ದುಡ್ಡು ಹಾಕಲಿಕ್ಕೆ ಸಮಸ್ಯೆ ಉಂಟು ಅಂತ ಹೇಳಿದರು. ನಾನು ಹೇಳುವಂಥದ್ದು ಅವರು ಪರಿಹಾರ ಕೊಟ್ಟಿದ್ದಾರಾ ಇಲ್ಲ ಅಂತ ಗೊತ್ತಿಲ್ಲ. ಅವರು ಘೋಷಣೆ ಮಾಡಿದ್ದು ಮನೆ ಪೂರ್ತಿ ಹೋದವರಿಗೆ 120 ಕೊಡ್ತೇವೆ. ಅದನ್ನು ನಿನ್ನೆ ನಾನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಆಮೇಲೆ ಮೀಟಿಂಗ್ ಮಾಡಿದಂಥ ಉಸ್ತುವಾರಿ ಸಚಿವರದನ್ನು ಇನ್ನೂ ಕೊಡಬೇಕಷ್ಟೇ ಅಂತ ಹೇಳಿದ್ದಾರೆ. ಅಲ್ಲ, ಹೌದು, ನೋಡಿದೆ ನಾನು ಸುದ್ದಿ ಪೇಪರಲ್ಲಿ ನಾನು ನೋಡಿದ್ದೇನೆ. 5 ಲಕ್ಷ ಕೊಟ್ಟು ಎಲ್ಲರ ಪಟ್ಟಿಯನ್ನು ನೀವು ಕೊಟ್ಟಿದ್ದೀರಿ. ಅದರಲ್ಲಿ 3,000ರಿಂದ ಆರಂಭ ಆಗ್ತದೆ. 3,000ರಿಂದ ಆರಂಭ ಆಗ್ತದೆ. ನಾನು ಹೇಳುವಂಥದ್ದು ಅವರಿಗೆ ಸೂಕ್ತ ಪರಿಹಾರವನ್ನು, ಮಣ್ಣು ತೆಗೀಲಿಕ್ಕೂ ಪರಿಹಾರವನ್ನು ಕೊಡಬೇಕು. ಅವರ ಮನೆಗೆ ಬಿದ್ದಂಥ ಮಣ್ಣು ತೆಗೀಲಿಕ್ಕೆ ಅವರ ಮನೆಗೆ ಎಷ್ಟು ಖರ್ಚಾಗಿದ್ದಾವೆ ಎಲ್ಲದು ಬಡವರ ಮನೆಗಳು. ಭಾಗಶಃ ಹೋದವರಿಗೆ 1 ಲಕ್ಷ ಕೊಡಬೇಕು, ಪೂರ್ತಿ ಹೋದವರಿಗೆ 5 ಲಕ್ಷ ಪರಿಹಾರ ಕೊಡಬೇಕು ಅಂತ ನಾವು ಹೇಳುವಂಥ ಕೊಟ್ಟಿದ್ದು. ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಮಗೆ ಏನು ದುಡ್ಡಿನ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಅಲ್ಲ, ದುಡ್ಡಿನ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷದ ಹಿಂದೆ ನಾವು ಕೊಟ್ಟಿದ್ದೇವೆ, ಏನು ಸಮಸ್ಯೆ ಇಲ್ಲ, ಕಾನೂನಿನ ತೊಡಕಿಲ್ಲ. ಯಾಕಂದರೆ ಹಿಂದೆ ಕೊಡಬೇಕಿದ್ರೆ ಕಾನೂನು ತೊಡಕಿರಬೇಕಿತ್ತಲ್ಲ. ಕೊಡಗಲ್ಲಿ ದೊಡ್ಡ ಮಟ್ಟದ ಕ್ಯಾಟಗರಿ ಅಡಿಯಲ್ಲಿ ಸೇರಿಸಿ ಯಡಿಯೂರಪ್ಪ ಸರ್ಕಾರ ಇರುವಾಗ 5 ಲಕ್ಷ ಹಾಕಬೇಕು, ಇದನ್ನು ಅದಕ್ಕೆ ಸೇರಿಸಲಿಲ್ಲ ಅಂತ ಕಾಣ್ತದೆ. ನಾನು ಮೊನ್ನೆ ಪತ್ರಿಕೆಯವರಿಗೆ ಹೇಳಿದ್ದೇನೆ, ಮೊನ್ನೆ ನಡೆದಂಥ ಮೇಯಲ್ಲಿ ನಡೆದಂಥ ಇಲ್ಲಿಯ ಕುಂಭದ್ರೋಣ ಮಳೆಗೆ ಆ ಒಂದು 5-6 ಗ್ರಾಮಗಳನ್ನು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿದೆ. ಯಾಕಂದರೆ ಆ ರೀತಿಯಾಗಿ ಕೊಡಗಲ್ಲಿ, ಮಡಿಕೇರಿಯಲ್ಲಿ ಯಾವ ರೀತಿ ಗುಡ್ಡ ಜರಿತ ಆಗಿದೋ, ಲ್ಯಾಂಡ್ಸ್ಲೈಡ್ ಆಗಿದೋ, ಮನೆಗಳಿಗೆ ಹಾನಿ ಆಗಿದೋ, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಿದೆ. ದೇವರದಿಂದ ಜೀವಹಾನಿ ಆಗಲಿಲ್ಲ ನಮ್ಮಲ್ಲಿ, ಆದರೆ ಬಾಕಿ ಎಲ್ಲ ಹಾನಿ ಆಗಿದೆ. ಜೀವಹಾನಿ ಹೊರತುಪಡಿಸು ಎಲ್ಲ ಇಲ್ಲದಿದ್ದರೂ ಸರ್ಕಾರಕ್ಕೆ ಕೊಡ್ಬೋದು. ಸರ್ಕಾರಕ್ಕೆ ಕೊಡ್ಬೋದು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸರ್ಕಾರಗಳು ಕೊಟ್ಟಿದೆ. ಈಗ 9/11 ವಿಚಾರ ಹೇಳಿದಾಗ ಅವರು ಹೇಳ್ತಾ ಇದ್ದಾರೆ, ಮಾತಾಡ್ತಾ ಬಿಜೆಪಿ ಸರ್ಕಾರ ಇರುವಾಗ 9/11 25 ಸೆನ್ಸಿಂಗ್ ಮೇಲ್ಮಟ್ಟದನ್ನೆಲ್ಲ ಮಂಗಳೂರು ಜಿಲ್ಲಾ ಕೇಂದ್ರ ಗ್ರಾಮೀಣ ಸರಿ ಇದೆ. 25 ಸೆನ್ಸ್ ಯಾರಿಗೆ ಅಂದರೆ ಲೇಔಟ್ ಮಾಡುವವರು, ಫ್ಲ್ಯಾಟ್ ಕಟ್ಟುವವರು, ಇದಕ್ಕೆ ಟೌನ್ ಪ್ಲ್ಯಾನ್ ಬೇಕು ಅಂತೇಳಿ 25 ಸೆನ್ಸಿಂದಕ್ಕೆ ಮೇಲೆ ಹಿಂದೆ ಆದೇಶ ಇತ್ತು. ಅದು ಶ್ರೀಮಂತರು ಮಾಡುವಂಥದ್ದು, ವಾಣಿಜ್ಯ ಉದ್ದೇಶಕ್ಕಾಗಿ ಮಾಡುವಂಥದ್ದು. 25 ಸೆನ್ಸಿಂದ ಕೆಳಗೆ ಕಟ್ಟುವವರು ಎಲ್ಲ ವಾಸ್ತವ್ಯ ಉದ್ದೇಶಕ್ಕೆ ಮನೆ ಕಟ್ಟುವವರು, ಏನೋ ಪೆಟ್ಟಿ ಶಾಪ್ ಮಾಡುವವರು, ಇವರಿಗೆ ಇರುವಂಥದ್ದು. ಇದು ಕಾನೂನು ಸರಿ ಉಂಟು, ನಾವು ಅದನ್ನೇ ಅನುಷ್ಠಾನ ಮಾಡಿ ಅಂತ ಹೇಳೋದು. ಬಡವರಿಗೆ ನಾವು ನ್ಯಾಯ ಕೊಡಬೇಕಾ, ಶ್ರೀಮಂತರಿಗೆ ನ್ಯಾಯ ಕೊಡಬೇಕಾ? ಇವತ್ತು ಆ ಕಟ್ಟಗಡೆಯ ವ್ಯಕ್ತಿ ಯಾರಿದ್ದಾನೆ, ಆ ಬಡವ ಇದ್ದಾನೆ,
ಅವನ ಹೊಟ್ಟೆಗೆ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಇವರು. ಪೂಡದಲ್ಲಿ ಎಷ್ಟು ಸ್ಟಾಫ್ ಇದ್ದಾರೆ? ನಮ್ಮ ಉಪಾಧ್ಯಕ್ಷರಿದ್ದಾರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ. ಒಬ್ಬ ಸೆಕ್ರೆಟರಿ ಇರೋದು, ಒಬ್ಬ ಸೆಕ್ರೆಟರಿ ಬರೋದು. ಅದು ಕೆಲವು ನೋಡಿ, ಅವ ಟೆಕ್ನಿಕಲ್ ಹ್ಯಾಂಡ್ ಅಂತ ಲೆಕ್ಕ. ಅವ 9/11 ಏನು ಸಮಸ್ಯೆ ಅಂದರೆ 9/11 ಕೊಡುವಂಥದ್ದು ಇವತ್ತು ಕೂಡ ಪಂಚಾಯಿತಿ PDOನಿ ಅವರು ಹೇಳೋದು ಅಲ್ಲಿ ಟೆಕ್ನಿಕಲ್ ಸ್ಟಾಫ್ ಇಲ್ಲ ಅಂತೇಳಿ. ಈಗ ಒಂದು ಸೈಟ್ ಕನ್ವರ್ಷನ್ ಆಗಿರ್ತದೆ, ಆ ಕನ್ವರ್ಷನಿಗೆ ಆದ ಜಾಗಕ್ಕೆ ಹೋಗಲಿಕ್ಕೆ ರಸ್ತೆ ಉಂಟಾ, ಅಲ್ಲಿ ಕರೆಂಟ್ ಲೈನ್ ಉಂಟಾ, ಅಲ್ಲಿ ತೋಡು ಉಂಟಾ, ಆ ಪ್ಲ್ಯಾನ್ ಸರಿ ಉಂಟಾ, ಆ ಸ್ಕೆಚ್ ಸರಿ ಉಂಟಾ ಇಲ್ಲ ಅಂತ ನೋಡಲಿಕ್ಕೆ ಬಟ್ ಟೆಕ್ನಿಕಲ್ ಹ್ಯಾಂಡ್ ಪಂಚಾಯಿತಿಯಲ್ಲಿ ಇಲ್ಲ. ಆದ್ದರಿಂದ ಅದನ್ನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಕೊಡಬೇಕು ಅಂತೇಳಿ ಒಂದು ಸರ್ಕಾರದ ಆದೇಶ. ನಾನು ಹೇಳುವಂಥದ್ದು, ಇದಕ್ಕೆ ಯಾಕೆ ನಾವು ತಾಲೂಕ್ ಪಂಚಾಯತ್ ಹತ್ತಿರ ಒಬ್ಬರನ್ನು ಟೆಕ್ನಿಕಲ್ ಹ್ಯಾಂಡ್ ಇಟ್ಕೊಳ್ಬಾರ್ದು? ಇವತ್ತು ನರೇಗದ್ದು ಟೆಕ್ನಿಕಲ್ ಹ್ಯಾಂಡ್ ಕಾಂಟ್ರಾಕ್ಟ್ ಬೇಸಲ್ಲಿ ತಗೊಂಡು ಇಡೀ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆಫೀಸಲ್ಲಿದ್ದಾರೆ. ಸರಿಯಾ? ನಿಮಗೆ ಕೃಷಿ ಇಲಾಖೆಗೂ ತಾಂತ್ರಿಕ ಸಹಾಯಕರು ಇದ್ದಾರೆ, ತೋಟಗಾರಿಕೆಗೂ ಇದ್ದಾರೆ, ನಿಮಗೆ ಏನು ಬೇರೆ ಬೇರೆ ಮಣ್ಣಿನ ಕೆಲಸ ಮಾಡಲಿಕ್ಕೆ ಇದಕ್ಕೂ ತಾಂತ್ರಿಕ ಸಹಾಯಕರು ಇದ್ದಾರೆ. ಯಾಕೆ ಇದನ್ನು ನೋಡಬಾರ್ದು ಸರ್ಕಾರ? ಈ ಸರ್ಕಾರಕ್ಕೆ ಎಲ್ಲ ಆಗ್ತದೆ ಅಂತಲ್ಲ ಅಲ್ಲ? ಇದೊಂದು ಸಣ್ಣ ಕೆಲಸ. ಒಂದು ತಾಲೂಕು ಪಂಚಾಯತಲ್ಲೇ ಒಬ್ಬ ತಾಂತ್ರಿಕ ಸಹಾಯಕರನ್ನು ಮಾಡಿದರೆ ಅವರ ಅಂಡರಲ್ಲೇ ಬರ್ತಾರೆ, ಎಲ್ಲ ನಮ್ಮ ಈ 9/11 ಸಾಲ್ವ್ ಆಗ್ತದೆ. ಇವತ್ತು ಅದನ್ನು ಯಾರಿಗೆ ಕೊಟ್ಟಿದ್ದಾರೆ? ನಗರಾಭಿವೃದ್ಧಿ ಇಲಾಖೆಗೆ ಇದನ್ನು ಕೊಟ್ಟಿದ್ದಾರೆ. ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಕೆಲಸವನ್ನು ನಗರಾಭಿವೃದ್ಧಿ ಇಲಾಖೆಗೆ ಕೊಟ್ಟಿದ್ದಾರೆ. ಆ ಹಿಂದಿನದು ನೀವು ಹೇಳಿದಾಗ 25 ಸೆನ್ಸದ್ದು ಅದು ಸರಿ ಉಂಟು, ಯಾಕಂದರೆ ಅದು ಲೇಔಟ್ ಮಾಡುವವರು. ಈಗ ನನ್ನ ಗ್ರಾಮದಲ್ಲಿ ಒಬ್ಬ 10 ಎಕರೆ ಜಾಗ ತೆಗೆದು ಲೇಔಟ್ ಮಾಡಿ ಅಲ್ಲಿ ಫ್ಲ್ಯಾಟ್ ಕಟ್ತಾನೆ, ಮತ್ತೊಂದು ಕಟ್ತಾನೆ ಅಂತ ಆದರೆ ಅದು ಅಲ್ಲಿಂದಲೇ ಬರಬೇಕು, ಯಾಕಂದರೆ ಅದು ಪ್ಲ್ಯಾನಲ್ಲಿ ಬರಬೇಕು. ಇಲ್ಲದ್ರೆ ಅಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯ ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲ, ಮೆಸ್ಕಾಮಿಂದು ನಾನು ಹೇಳಿದೆ, ಮೆಸ್ಕಾಮಿಂದು ಒಂದು ಬಿಟ್ಟು ಹೋಯಿತು. ಮೊನ್ನೆ ಯೂನಿಟಿಗೆ 36 ಪೈಸೆ ಒಂದು ಹಾಕಿದ್ದಾರೆ. ಹೊಸ ಒಂದು ಕಾಲಮ್ಮು ಮೆಸ್ಕಾಂ ಬಿಲ್ಲಲ್ಲಿ ಸೇರಿದೆ. ಕಾಲಮ್ಗಳು ಸೇರ್ತಾ ಹೋಗ್ತದೆ ಅದರಲ್ಲಿ ಬೇರೆ ಬೇರೆ. ಇದರಲ್ಲಿ ಅಂದರೆ ಇದೊಂದು ಏನೊಂದು ಗ್ರ್ಯಾಚ್ಯುಟಿ ಮತ್ತು ಪೆನ್ಷನಿಗೆ ಸಾಮಾನ್ಯ ಗ್ರಾಹಕರ ಕಿಸೆಗೆ ಕೈ ಹಾಕಿ ತಗೊಳ್ಳುವಂಥ ಒಂದು ಕೆಲಸ ಇವತ್ತು. ಯಾವುದು? 36 ಪೈಸೆ ಪರ್ ಯೂನಿಟ್. ಈ ರೀತಿಯಾಗಿ ಶೋಷಣೆ ಅಂತೇಳಿ ಇದನ್ನು ಹಗಲು ದರೋಡೆ ಅಂತ ಹೇಳಿದ್ರೆ ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ಕಾಣ್ತದೆ. ಯೂನಿಟಿಗೆ 36 ಪೈಸೆ, ಯೂನಿಟಿಗೆ 36 ಪೈಸೆ. ಯಾರಿಗೆ? ಅವ್ರಿಗೆ ಅದರಿಂದ ಜಾಸ್ತಿ ಆದರೆ ಮಾತ್ರ ಬರ್ತದೆ, ಇದು ಅದರಲ್ಲಿ ಸೇರ್ತದೆ. ಇನ್ನೊಂದು, ಈಗ ಕೆಂಪು ಕಲ್ಲಿನ ಬಗ್ಗೆ ಕೇಳಿದ್ವಿ. ಅವ್ರು ಏನಂತಂದ್ರೆ ಕೆಂಪು ಕಲ್ಲು ಗಣಿಗಾರಿಕೆ ಕಾನೂನುಬಾಹಿರವಾಗಿ ನಡೀತಾ ಉಂಟು, ಅದನ್ನು ನಾವು ಕಾನೂನುಬದ್ಧಗೊಳಿಸೋಕ್ಕೋಸ್ಕರ ಈಗ ನಿರ್ಣಯ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನೋಡಿ, ಈ ಕೆಂಪು ಕಲ್ಲಿಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇರುತ್ತೆ. ನಮ್ಮಲ್ಲಿ ಗ್ರನೈಟ್ ಮತ್ತು ಲ್ಯಾಟ್ರೇಟ್ 2 ಕಲ್ಲುಗಳಿದೆ. ಗ್ರನೈಟ್ ಎಲ್ಲ ದೊಡ್ಡ ದೊಡ್ಡ ಕೋರೆ ಮಾಡಿಕೊಂಡು ಅದರಲ್ಲಿ ಯಾವುದು ಜಲ್ಲಿ ಕ್ರಷರ್ಗಳನ್ನು ಮಾಡಿ ಸ್ಯಾಂಡ್ಗಳನ್ನು ಮಾಡ್ತಾರೆ. ಈ ಲ್ಯಾಟ್ರೇಟನ್ನು ಕೊಡುವಂಥದ್ದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಯಾರ್ಯಾರ ಕದಿಮವರ್ಗ ಉಂಟ ಅಲ್ಲಿ 4 ಮೀಟ್ರ್ ತನಕ ಅಲ್ಲಿ ಕೃಷಿ ಮಾಡಲಿಕ್ಕೆ ಆ ಮೇಲ್ಭಾಗದ ಕಲ್ಲು ತೆಗಿಲಿಕ್ಕೆ ಅನುಮತಿಯನ್ನು ಕೊಡ್ತದೆ. ಕೃಷಿ ಮಾಡಲಿಕ್ಕೆ ಕೊಡುವಂಥದ್ದು ಆ ಪದರ ಹೋಗಿ ಮತ್ತೆ ಅವನು ಕೃಷಿ ಮಾಡಲಿಕ್ಕೆ ಅಂತ ಕೊಡೋದು. ಅದು ಕಾನೂನು ಹಿಂದೆ ಇತ್ತು, ಈಗಲೂ ಅದೇ ಇರುವಂಥದ್ದು. ಅದನ್ನೇ ತೆಗಿಲಿಕ್ಕೆ ಬಿಡುವುದಿಲ್ಲ ಇವರೀಗ, ಅದು ಇಲ್ಲೀಗಲ್ ಅಂತ ಹೇಳೋದು. ಅದಕ್ಕೆ ಒಂದು ತಜ್ಞರ ಸಮಿತಿಯನ್ನು ಮಾಡಿತ್ತು ನಮ್ಮ ಸರ್ಕಾರ ಇರುವಾಗ. ಆ ಕಲ್ಲಿನ ಅಲ್ಲಿರುವಂಥ ಅಂಶಗಳೇನು ಅಂತೇಳಿ ಅದರಲ್ಲಿ ನಾನು ಹಾಗೆ ಹೇಳಿದಾಗ ಯಾವುದು ಬಾಕ್ಸೈಟ್ ಎಷ್ಟು % ಉಂಟು ಅಂತೇಳಿ. ಬಾಕ್ಸೈಟ್ ಇಲ್ಲದ್ರೆ ಬೇರೆ ನಮ್ಮ ಕಬ್ಬಿಣದ ಜೀರ್ಣ ಇದು ಇಲ್ಲದ್ರೆ ಬೇರೆ ಬೇರೆ ಏನು ನಮ್ಮ ಲೋಹಗಳ ಅಂಶಗಳು ಎಷ್ಟು ಇದೆ ಅಂತ ನೋಡಿಕೊಂಡು ಆ ಒಂದು ಅನುಮತಿಯನ್ನು ಸರ್ಕಾರ ಕೊಡ್ತದೆ ಗಣಿ ಮತ್ತು ಭೂವಿಜ್ಞಾನ. ಇದಕ್ಕೆ ಯಾವ ಮಾನದಂಡದಲ್ಲಿಯೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅದು ಬರುವುದಿಲ್ಲ, ಯಾವುದು ಬರುವುದೇ ಇಲ್ಲ. ಆದರೆ ಇದನ್ನು
ವಾಣಿಜ್ಯ ಉದ್ದೇಶಕ್ಕೆ ವ್ಯವಹಾರ ದೃಷ್ಟಿಯಿಂದ ಈ ಕಲ್ಲನ್ನು ಬಳಸ್ತಾರೆ ಅನ್ನೋ ದೃಷ್ಟಿಯಿಂದ ಒಂದಷ್ಟು ನಿಯಂತ್ರಣಕ್ಕೋಸ್ಕರ ಅವತ್ತು ಈ ಕಾನೂನನ್ನು ತಂದರು. ಇವತ್ತು ಈ ಕಾನೂನು ನಮಗೆ ಉರುಳಾಗಿದೆ. ತುಂಬ ಕಾರ್ಮಿಕರು, ಎಷ್ಟು ಜನ ಕಾರ್ಮಿಕರು ಅದನ್ನು ನಂಬಿ ಇವತ್ತು ಬದುಕ್ತಾ ಇದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ ಜನ ವಿರೋಧಿ ನೀತಿಯ ಬಗ್ಗೆ ಮಾತಾಡ್ತಾರೆ. ಆದರೆ ಪುತ್ತೂರು ನಗರಸಭೆಯಲ್ಲಿ ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಆರೋಪಿಸಿದ್ದಾರೆ. ನಾವು ನಿರೀಕ್ಷೆ ಮಾಡಿದ್ದೆವು. ಸ್ವಲ್ಪ ನಾನು ಹೇಳ್ತೇನೆ ಮತ್ತು ಅವರು ಹೇಳ್ತಾರೆ. ನೀವೇ ನಿಮ್ಮ ಬಾಯಿಂದ ಬರಲಿ ಅಂತ ಕಾಯ್ತಾ ಇದ್ದೇನೆ. ಪ್ರತಿ ಸ್ಥಳೀಯಾಡಳಿತ ಸಂಸ್ಥೆಗೂ 5 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ತೆರಿಗೆ ಪರಿಷ್ಕರಣೆ ಮಾಡಲಿಕ್ಕೆ ಸರ್ಕಾರಿ ಆದೇಶವನ್ನು ಕೊಡ್ತದೆ. ಅದೇ ರೀತಿ ಇಲ್ಲಿ ಕೂಡ ನಗರಸಭೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಅದರ ಕಾಪಿ ಇದೆ, ಗೆಜೆಟ್ ನೋಟಿಫಿಕೇಷನ್. 3% 5% ತನಕ ತೆರಿಗೆ ಜಾಸ್ತಿ ಮಾಡ್ಬೋದು ಅಂತೇಳಿ. ಬಹುಶಃ ಇವರು 4% ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಬೇಕಿದ್ರೆ ಕೌನ್ಸಿಲಲ್ಲಿಟ್ಟು ಎಲ್ಲರ ಅನುಮತಿಯನ್ನು ತಗೊಂಡು 5 ಜನ ಕಾಂಗ್ರೆಸ್ ಸದಸ್ಯರು, 3 ಜನ ನಾಮನಿರ್ದೇಶನ 4 ನಾಮನಿರ್ದೇಶನ ಎಷ್ಟು ಯಾವುದು ಕೌನ್ಸಿಲಲ್ಲಿ? ಹೌದು, ಕೌನ್ಸಿಲ್ 5 ಜನ ಕಾಂಗ್ರೆಸ್ ನಾಮನಿರ್ದೇಶಕರು ಸೇರಿಕೊಂಡು ಎಲ್ಲರೂ ಯಾವುದೇ ಆಕ್ಷೇಪ ಇಲ್ಲದೆ ಅಲ್ಲಿ ನಾನು ಹೇಳಿದ್ದೇನೆ ಅಲ್ಲ, ಸಭೆಯಲ್ಲಿ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಉಂಟು. ಅವರು ಮಾತಾಡಿದ್ದು ದಾಖಲೆ, ನಾನು ಹೇಳ್ತೇನೆ ಸುಧಾಕರ್, ಅವರು ಮಾತಾಡಿದ್ದು ದಾಖಲೆ ಮಾಡ್ಬೋದು. ಅಲ್ಲಿ ಯಾವುದೇ ಡೀಸೆಂಟ್ ನೋಟ್ ಹಾಕಲಿಲ್ಲ ಅವರು ಆ ಸಂದರ್ಭದಲ್ಲಿ. ಎಲ್ಲಿ ಕೌನ್ಸಿಲಲ್ಲಿ 5 ಜನ ಪ್ಲಸ್ ನಾಮನಿರ್ದೇಶಿತ ಸದಸ್ಯರು ಇದ್ದುಕೊಂಡು ಎಲ್ಲ ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದು ಅಂದಾಜು ಮಾಡಿದ್ದಾರೆ. ಯಾವುದನ್ನು? ತೆರಿಗೆಯನ್ನು. ಇದು ಸರ್ಕಾರದ ಸುತ್ತೋಲೆ, ಸುತ್ತೋಲೆ ಇದೆ. ಆದರೆ ಮಾಡಲೇಬೇಕು, ಅದನ್ನು ಯಾರಾದರೂ ಮಾಡಲೇಬೇಕು ಬಂದವರು. ಅದು ಕೂಡ ಗರಿಷ್ಠ ಮಾಡಲಿಲ್ಲ, ಒಂದು ಮಧ್ಯದಲ್ಲಿ ತಂದು ನಿಲ್ಲಿಸ್ತಾರೆ. ಕಸದ್ದು ಒಂದಷ್ಟು ಜಾಸ್ತಿ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ನಮ್ಮ ಉಪಾಧ್ಯಕ್ಷರಿಗೆ ಆಗಿದೆ, ಅವರು ಇನ್ನು ಪತ್ರಿಕೆಗೆ ಹೇಳಿಕೊಟ್ಟಿದ್ದಾರೆ. ಅದಕ್ಕೊಂದು ಸಮಿತಿಯನ್ನು ಮಾಡಿದ್ದಾರೆ. ಆ ಸಮಿತಿ ಮತ್ತೆ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಯೋಚನೆ ಆಗಿದೆ. ನಾನು ಹೇಳುವಂಥದ್ದು, ಅಲ್ಲಿ ಕಾಂಗ್ರೆಸ್ ಸದಸ್ಯರು ಮಾತಾಡದೆ ಹೊರಗೆ ಬಂದು ರಾಜಕೀಯ ಮಾಡುವಂಥ ಅವಶ್ಯಕತೆ ಉಂಟಾ ಅಂತೇಳಿ ಅಲ್ಲೇ ಮಾತಾಡ್ಬೋದಲ್ಲ. ಇಂಥ ಸಮಸ್ಯೆಗಳಿಗೆ, ಗಂಭೀರ ಸಮಸ್ಯೆಗಳಿದೆ, ಜನರಿಗೆ ಆರ್ಥಿಕ ಹೊರೆ ಆಗ್ತದೆ ಅಂಥೇಳಿ ಅಲ್ಲಿ ಮಾತಾಡಿದರೆ ಅದು ಪತ್ರಿಕೆಯಲ್ಲಿ ಬರ್ತಾಯಿತ್ತು ಮೊನ್ನೆ, ಸರಿಯಲ್ಲ? ಅಲ್ಲಿ ಅಲ್ಲ, ನಾನು ಹೇಳ್ತೇನೆ, ಅಲ್ಲಿ ಬಹುಮತ ಇದ್ದರೂ ನೋಡಿ ಅದು ಏನಾಗಿದೆ ಅಂದರೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವತ್ತು ಕಾಲಾವಕಾಶ ತಗೊಳ್ಳಿಲ್ಲ. ಅಧಿಕಾರಿಗಳು ಏಕಾಏಕಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದು ಮಾಡಿದರು. ಅದಕ್ಕೆ ಆಮೇಲೆ ಒಂದು ಸಮಿತಿಯನ್ನು ಮಾಡಿದ್ದಾರೆ ಇವರು, ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರೆಲ್ಲ ಸೇರಿ ಪರಿಷ್ಕರಣೆ ಹೇಗೆ ಮಾಡ್ಬೋದು, ಹೊರೆಯಾಗದ ರೀತಿಯಲ್ಲಿ ಏನು ಮಾಡ್ಬೋದು ಅಂತೇಳಿದೆ. ಈಗ ಕೂಡ ಕಾಲ ಮಿಂಚಿಲ್ಲ, ಕಸದ್ದನ್ನು ಮತ್ತೆ ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ನಮ್ಮ ನಗರಸಭೆ ಮಾಡ್ತದೆ. ಕಾಲಕಾಲಕ್ಕೆ ಪರಿಚಯ ಮಾಡಬಹುದು ಅಂತ ಒಂದು ಅಡ್ಡಗೋಡೆ ಬೇಟೆಗೆ ಆರ್ಡರ್ ಬರ್ತದೆ. ಎಷ್ಟೋ ಸಂದರ್ಭದಲ್ಲಿ ಕೌನ್ಸಿಲ್ ಅದಕ್ಕೆ ಉದ್ಯೋಗ ಚರ್ಚೆ ನಡೆದಿಲ್ಲ, ನಮಗೆ ಅದು ಹೊರೆ ಆಗ್ತದೆ, ವಾಪಸ್ ಕಳಿಸಿದ್ದು ಉಂಟು ನಮ್ಮ ನಗರಸಭೆಯಲ್ಲಿ ಉಂಟು. ನಮ್ಮ ಬಿಜೆಪಿ ಸರ್ಕಾರ ಕೂಡ ಹೇಳ್ತಾರೆ ಸ್ವಲ್ಪ ಮಾತಾಡೋದಲ್ಲ. ಸರಿ, ಈಗ ಅವ್ರ ಪ್ರಶ್ನೆ ಹೇಳಿದ್ರು, ನಮ್ಮಲ್ಲಿ ನಮ್ಮ ಬಹುಮತ ಇರುವಾಗ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಯಾವುದೇ ಒಂದು ಸರ್ಕಾರದ ಅಧಿನಿಯಮ ಪ್ರಕಾರ ನಾವು ಮಾಡುವಂಥದ್ದು, ನಮ್ಮ ಇಷ್ಟಾನುಸಾರವಾಗಿ ಮಾಡುವಂಥದ್ದಲ್ಲ. ಸರ್ಕಾರದ ಸುತ್ತೋಲೆಗಳಿರ್ತವೆ, ಅಧಿನಿಯಮಗಳಿರ್ತವೆ, ಎಲ್ಲವೂ ಮಾಡುವಂಥದ್ದು ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ಮತ್ತು ಸರ್ಕಾರದ ಏನು ಸುತ್ತೋಲೆಯ ಪ್ರಕಾರ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಅಧಿನಿಯಮಗಳಲ್ಲೇ ಸೂಚನೆ ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಪ್ರಾಪರ್ಟಿ ಟ್ಯಾಕ್ಸನ್ನು ಹೆಚ್ಚುವರಿ ಮಾಡಲಿಕ್ಕೆ ಪ್ರತಿ ವರ್ಷ ಮಾಡಬೇಕಂತೇಳಿದೆ. ಇದು ಅಧಿನಿಯಮಗಳಿವೆ, ಹೊರಾಳದ ನಿರ್ದೇಶನ ಕೊಟ್ಟಂಥದ್ದು. ಅದು ಏನು ಮಾಡಿದರೆ 3-5% ವರೆಗೆ ಕೊಟ್ಟಿದ್ದಾರೆ. ಹಾಗೆ ಸಾರ್ವಜನಿಕರದ್ದು ಮತ್ತು ನಮ್ಮ ಕೌನ್ಸಿಲಲ್ಲಿ ಏನು ತೀರ್ಮಾನ ಮಾಡಿದಂತೆ ಯಾರಿಗೆ ಹೊರೆಯಾಗದ ರೀತಿಯಲ್ಲಿ 4%ಗೆ ಎಲ್ಲರ ಸಹಮತದೊಂದಿಗೆ ಅದನ್ನು ಮಾಡಿದಂತೆ ಒಂದು ಅದು ಅದಕ್ಕೆ ಒಂದು ಪೂರಕ ಇರ್ತಾರೆ. ಮತ್ತು ಎರಡನೇದಾಗಿ ಈಗ ಈ ಉದ್ಯಮ ಶುಲ್ಕ ಮತ್ತು ತ್ಯಾಜ್ಯ ಶುಲ್ಕದಲ್ಲಿ ಯಾವುದೇ ಆಕ್ಷೇಪಗಳಿಲ್ಲ. ತ್ಯಾಜ್ಯ ಶುಲ್ಕದಲ್ಲಿ ಆಕ್ಷೇಪಗಳಿವೆ. ಆಕ್ಷೇಪಗಳು ಯಾವಾಗಿತ್ತು ಅಂತ ಹೇಳಿದ್ರೆ, ನಾವು ಅದನ್ನು ಮಂಡನೆ ಮಾಡಿದಾಗ ಅಂತ ಹೇಳಿದ್ರೆ 2019ರಲ್ಲೇ ಅದಕ್ಕೆ ಅಧಿಸೂಚನೆ ಇತ್ತು. ಅಂತ ಹೇಳಿದ್ರೆ ಈ ತ್ಯಾಜ್ಯದ ಇದೆಲ್ಲ ಯಾವುದು ಸಹ ಅಷ್ಟೇ, ನಾವೀಗ ಅಪ್ರಿಸಿಯೇಷನ್ ಇಲ್ಲ ಅಂತಾದರೆ ನಮಗೆ ಅಪ್ರಿಸಿಯೇಷನ್ ಕೊಡುವವರು ಯಾರು? ಸರ್ಕಾರದಿಂದ. ಯಾವುದಾದ್ರೂ ಈಗ ನಾವು ನಮ್ಮ ಸರ್ಕಾರಕ್ಕೆ ಅನುದಾನಗಳು ಬರಬೇಕಾದ್ರೆ ನಾವು ಏನಾದರೂ ಅವರಿಗೆ ಮಾಡಿ ತೋರಿಸಿದರೆ ಅಥವಾ ಇನ್ಕಮನ್ನು ತೋರಿಸಿದರೆ ಮಾತ್ರ ಅದು ಸರ್ಕಾರದಿಂದ ನಮಗೆ ಬರುವಂಥದ್ದು. ಏನು ಮಾಡೋದಿಲ್ಲ ಅಂತ ಈಗ ಸಾಮಾನ್ಯವಾಗಿ ಏನು ಹೇಳಿದೆ ಅಂತ, ಒಬ್ಬ ಏನು ಕೆಲಸ ಮಾಡಿದವನಿಗೆ ಅವನಿಗೆ ನೀವು ಸಂಬಳ ಜಾಸ್ತಿ ಕೊಡ್ತೀರಾ?
ಇಲ್ಲ. ಕೆಲಸ ಮಾಡುವವನಿಗೆ ಅಪ್ರಿಷಿಯೇಷನ್ ಕೊಡ್ತೀರಿ, ಹಾಗೆ ಬೇಕಾದ ಸಂಬಳವನ್ನು 100 ರೂಪಾಯಿ ಜಾಸ್ತಿ ತೆತ್ತೊಂದು ಮಾರ ಅಂತ ಹೇಳುವಂಥ ಒಂದು ಕ್ರಮ ಇದೆ. ಅದೇ ರೀತಿಯಲ್ಲಿ ಯಾವುದು ಸಹ ನಾವು ಮಾಡೋದಿದ್ದರೆ ಅದೇ ರೀತಿಯಲ್ಲಿ ನಾವು ಮಾಡೋದು. ನಾವು ಸಹ ಏನು ಕೆಲಸ ಮಾಡ್ತಾ ಇದ್ದೇವೆ, ಯಾವ ರೀತಿ ಇನ್ಕಮ್ ನಾವು ನಗರಸಭೆಗೆ ತರ್ತಾ ಇದ್ದೇವೆ ಅಂತ ಹೇಳೋದು, ನಾವು ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಬೇಕಂತ ಇದೆ. ಅದೇ ರೀತಿಯಲ್ಲಿ ಮಾಡಿದಂಥದ್ದು, ಅದು ಸಹ ಎಲ್ಲರ ಸಹಮತದೊಂದಿಗೆ ಮಾಡಿದಂಥದ್ದು. ಈಗ ತ್ಯಾಜ್ಯ ವಿಲೇವಾರಿ ಬಗ್ಗೆ ಶುಲ್ಕ ಜಾಸ್ತಿ ಆಗಿದೆ ಅಂತ ಹೇಳಿದರೆ ನಮಗೆ ಅದನ್ನು ಗೊತ್ತಿದೆ ನಮಗೆ. ಅವರು ಯಾರ ಮೂಲಕ ನಾವು ಇವರನ್ನು ಮೀಟಿಂಗ್ ಕರೆದಿವಿ, ಉಪಸಮಿತಿ ರಚನೆ ಮಾಡಿ ನಾವು ಚರ್ಚೆ ಮಾಡಿ ಅದನ್ನೊಂದು ಇದನ್ನು ಇದಕ್ಕೆ ತಂದು ಅನಂತರ ನಾವು ವರ್ತಕರನ್ನು ಎಲ್ಲರನ್ನು ಸೇರಿಸಿಕೊಂಡು ನಾವು ಮೀಟಿಂಗ್ ಮಾಡಿ ವರ್ತಕರು ಇದ್ದು ಕೆಲವು ಆಕ್ಷೇಪಣೆಗಳಿಗೆ ನಾವು ಅದನ್ನು ಸರಿದೂಗಿಸಿದ್ದೇವೆ. ಅನಂತರ ನಾವೇನು ಮಾಡಿದ್ರು, ಅದನ್ನು ನಾವು ಮೀಟಿಂಗಿಗೆ ಇಟ್ಟು ಅನಂತರ ನಾವು ಗೆಜೆಟ್ ನೋಟಿಫಿಕೇಷನ್ ಕೊಟ್ಟೆವು. ಗೆಜೆಟ್ ನೋಟಿಫಿಕೇಷನ್ ನಾವು 2 ಬಾರಿ ಕೊಟ್ಟಿದ್ದೇವೆ. ಆಕ್ಷೇಪಣೆಗೆ ನಾವು 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದೇವೆ. ಸ್ಥಳೀಯ ಸಂಸ್ಥೆಯ ನಮ್ಮ ಬೋರ್ಡ್ನಲ್ಲಿ ಅದನ್ನು ಮಾಡಿದ್ದೇವೆ, ಪ್ರಕಟಣೆ ಕೊಟ್ಟಿದ್ದೇವೆ. ಸ್ಥಳೀಯ ಪೇಪರ್ಲಿ ಕೂಡ ಪ್ರಕಟಣೆ ಕೊಟ್ಟಿದ್ದೀವಿ. ಯಾವುದೇ ಆಕ್ಷೇಪಗಳು ವ್ಯಕ್ತ ಆಗಲಿಲ್ಲ. ಅನಂತರ ಏನು ಮಾಡಿದ್ದು ಸಹ ಇದಕ್ಕೆ ಯಾವುದು ನಮ್ಮ ಕಮಿಟಿಯಲ್ಲಿ ಇಟ್ಟು ಅದನ್ನು ತೀರ್ಮಾನ ತಗೊಂಡ ಮೇಲೆ ಸ್ವಾಭಾವಿಕವಾಗಿ ಯಾವುದೇ ಯೋಜನೆಗಳು ಬಂದಾಗ ಒಪ್ಪು ತಪ್ಪುಗಳು ಖಂಡಿತ ಬರ್ತದೆ. ಆಮೇಲೆ ಈಗ ಮೊನ್ನೆ ಮೇ ತಿಂಗಳಲ್ಲಿ 21ನೇ ತಾರೀಕಿಗೆ ಮತ್ತೆ ಇದು ತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಶುಲ್ಕ ಜಾಸ್ತಿ ಆಗಿದೆ ಅಂತೇಳಿ ಆಕ್ಷೇಪಣೆ ಬಂತು. ಅದನ್ನು ನಾವು ಗಣನೆಗೆ ತಗೊಂಡು ಕಳೆದ ಮೀಟಿಂಗ್ನಲ್ಲೇ ನಾವು ಅದನ್ನು ಅಜೆಂಡಾವಾಗಿ ತಗೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಇಮಿಡಿಯೇಟಾಗಿ ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅದನ್ನು ಉಪಸಮಿತಿಯಲ್ಲಿ ನಾವು ಚರ್ಚೆ ಮಾಡಿ ಯಾವ ರೀತಿ ಇದೆ ಅಂತೇಳಿ ನಾವು ಅದರಲ್ಲಿ ಚರ್ಚೆ ಮಾಡಿ ಉಪಸಮಿತಿಯಲ್ಲಿ ನಾವು ಮುಂದಿನ ಪರಿಶೀಲನೆ ಏನು ಮಾಡ್ಬೋದು, ಮುಂದಿನ ಕ್ರಮ ಏನು ತಗೊಳ್ಬೋದು ಅಂತ ಮಾಡಿದ್ದಾರೆ. ಅದೇ ರೀತಿ ಇವರು ನಿರ್ದೇಶನ ಕೊಟ್ಟಿದ್ದಾರೆ ಅಧ್ಯಕ್ಷರು, ಯಾವ ರೀತಿ ಮುಂದೆ ಹೇಗೆ ಇದೆ, ಮುಂದೆ ಯಾವ ರೀತಿ ತ್ಯಾಜ್ಯ ಪರಿಶೀಲನಾ ಶುಲ್ಕ ಇದೆ ಅದನ್ನು ಮುಂದುವರಿಸುವ ಹಾಗೆ ಮತ್ತು ಮುಂದಿನ ನಿರ್ಧಾರ ಯಾವ ರೀತಿ ಪರಿಶೀಲನೆ ಮಾಡಿ ಅವರನ್ನು ಸಹ ವಿಶ್ವಾಸಕ್ಕೆ ತಗೊಂಡು ಅವರು ಇದ್ದುಕೊಂಡು ಎಲ್ಲ ಮುಂದಿನ ಯಾವ ರೀತಿ ಅದನ್ನು ಶುಲ್ಕವನ್ನು ಜಾರಿ ಮಾಡಬೇಕಂತೇಳಿ ಅದನ್ನು ಮುಂದಿನ ಇದರಲ್ಲಿ ಯಾವುದರಲ್ಲಿ ನಿರ್ಣಯ ತಗೊಳ್ತಾರೆ. ಇದರಲ್ಲಿ ಕಮಿಟಿ ಮೂಲಕ ಆ ಉದ್ಯಮ ಶುಲ್ಕದಲ್ಲಿ ಹೆಚ್ಚು ಈಗ ಏನಾಗಿದೆ ಅಂತ ಹೇಳಿದರೆ ಅದು ತಪ್ಪು ಸಂದೇಶ ಇವರಿಗೆ ಹೋಗಿದೆ. ಯಾರಿಗೆ? ಜನರಿಗೆ. ಅಂತ ಹೇಳಿದ್ರೆ ನಿಜವಾಗಿ ಹೋಟೆಲ್ಗಳಿಗೆ ಹೇಗೆ ಗೊತ್ತಾ ನೀವು, ಒಂದು ಸಣ್ಣ ಉದ್ಯಮಕ್ಕೂ ಒಂದು ದೊಡ್ಡ ಉದ್ಯಮಕ್ಕೂ ವ್ಯತ್ಯಾಸ ಇದೆ. ಈಗ ಸಣ್ಣ ಉದ್ಯಮದಾರರಿಗೆ ಎಲ್ಲರಿಗೆ ಯಾರು ಸಣ್ಣ ಉದ್ಯಮದಾರ ಮಾತಾಡಲಿಲ್ಲ. ಈಗ ನಿನ್ನೆ ದಿನ ಹೇಳಿದಾಗೆ ಬಡವರಿಗೆ ತೊಂದರೆ ಆಗಿದೆ ಅಂತ ಯಾರು ಬಡವರು ಬರಲಿಲ್ಲ, ದೊಡ್ಡ ಉದ್ಯಮದಾರರು ಬಂದಿದೆ. ಖಂಡಿತವಾಗಿ ಈಗ ತ್ಯಾಜ್ಯ ಶುಲ್ಕದ ಇದರಲ್ಲಿ ಅವರ ವ್ಯಾಪ್ತಿಗೆ ಅನುಸಾರವಾಗಿ ಈಗ ಫಾರ್ ಎಕ್ಸಾಂಪಲ್ ಮುಳಿಯ ತಗೊಳ್ಳೋ ಅಥವಾ ದೊಡ್ಡ ಹರಿಪ್ರಸಾದ್ ಅಂತ ಹೋಟೆಲ್ ತಗೊಳ್ಳೋ, ಎಲ್ಲವೂ ಅದಕ್ಕೆ ಅಧಿಸೂಚನೆಗಳಿವೆ. ಯಾವುದರ ಆಧಾರದ ಮೇಲೆ ಮಾಡಬೇಕಂತ ಹೇಳೋದಂತೂ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಇದೆ. ಅದರ ಪ್ರಕಾರ ಈಗ ಒಮ್ಮೆಲೆ ಅದು ಜಾಸ್ತಿ ಅಂತ ಅನಿಸಿದಾಗ ಮಾತ್ರ ಆ ರೀತಿ ಆಗ್ತದೆ. ಕೆಲವು ಹಿಂದಿನ 2019ರದ್ದು ನೀವು ಅಧಿಸೂಚನೆ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನಾನು ತೋರಿಸ್ತೇನೆ. ಆಗ ಅದರ ಅನುಸಾರವಾಗಿಲ್ಲ. ಇಲ್ಲಿ ಮುಖ್ಯವಾಗಿ ಅಂತಂದರೆ ನಮ್ಮ ಸಮಿತಿ ಇರುವಾಗ, ನಮ್ಮ ಕಮಿಟಿ ಇರುವಾಗ ಏನು ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲೇ ಮಾಡಿದೆ ಹೊರತು ಈ ಆಕ್ಷೇಪಣೆ ನಾವು ತಗೊಂಡಿದ್ದೇವೆ. ಅದು ನೆಕ್ಸ್ಟ್ ಈಗ ಮೊದಲಾಗಿ ಈಗ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಈಗ ಹಿಂದೆ ಇದ್ದಾಗೆ ಇದರ ಶುಲ್ಕವನ್ನು ತಗೊಳ್ಬೇಕಂತ ಹೇಳೋದನ್ನೇ ಮಾಡಿದ್ದಾರೆ. ಇವರಿಗೆ ಸೂಚನೆಯನ್ನು ಕೊಟ್ಟಾಗಿದೆ, ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಅಧ್ಯಕ್ಷರು. ಹಿಂದಿನ ಶುಲ್ಕವನ್ನೇ ಮುಂದುವರಿಸುವ ಹಾಗೆ ಮತ್ತೆ ಇನ್ನು ಈಗ ನಾವು ಅವರನ್ನು ಮತ್ತೆ ವಾಪಸ್ಸು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿ ಮಾತಾಡಿ ಚರ್ಚೆ ಮಾಡಿ ಮುಂದೆ ನಾವು ಯಾವ ರೀತಿ ನಿರ್ಣಯ ಮಾಡಬೇಕಂತ ಅದನ್ನು ಮಾಡ್ತೇವೆ. ನಿಜವಾಗಿ ತಪ್ಪು ಸಂತೋಷ. ಸಣ್ಣ ಉದ್ಯಮದಾರರಿಗೆ 100ರಲ್ಲಿ 100 ಅವರಿಗೆ ಒಳ್ಳೆಯದನ್ನೇ ಆಗಿದೆ, ಕೆಟ್ಟದಾಗಲಿಲ್ಲ. ದೊಡ್ಡ ಉದ್ಯಮದಾರರಿಗೆ ಸ್ವಾಭಾವಿಕ ಇದ್ದದೆ, ಒಮ್ಮೆಲೆ ದುಬ್ಬೆಟ್ಟಾಗುವ ಸಮಸ್ಯೆ ಆಗೋದು ಸ್ವಾಭಾವಿಕ. ಅದನ್ನು ಖಂಡಿತ ವಿಶ್ವಾಸಕ್ಕೆ ತಗೊಂಡು ನಾವು ಅದೇ ಹೇಳಿದಲ್ಲ, ಬಹುಮತ ಇದ್ದಾಗ ಖಂಡಿತವಾಗಿ ಇದಕ್ಕಿಂತ ಹಿಂದೆ ಆಗಲಿಲ್ಲ. ಈ ಎಲ್ಲ ವಿಚಾರ ಅವರು ಹೇಳಿದರು. ಆದ ಕಾರಣ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಖಂಡಿತವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕಿಲ್ಲ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್.